ಮಹಿಳೆ ಜೊತೆ ಅನುಚಿತವಾಗಿ ವರ್ತಿಸಿದ ಆರೋಪಿಯನ್ನ ಉಳ್ಳಾಲ ಪೊಲೀಸರಿಂದು ಬಂಧಿಸಿದ್ದಾರೆ. ಮುನ್ನೂರು ಗ್ರಾಮದ 22 ವರ್ಷದ ಸಮೀರ್ ಬಂಧಿತ ಆರೋಪಿ. ನಿನ್ನೆ ರಿಕ್ಷಾದಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬರ ಜೊತೆ ಆರೋಪಿ ಸಮೀರ್ ನಿನ್ನ ಮೈಮಾಟ ಚೆನ್ನಾಗಿದೆ, ಸ್ನೇಹಿತರನ್ನು ಕರೆದುಕೊಂಡು ಮನೆಗೆ ಬರ್ತೇನೆಂದು ಅಸಭ್ಯವಾಗಿ ಮಾತನಾಡಿದ್ದು, ಅನುಚಿತವಾಗಿ ವರ್ತಿಸಿದ್ದಾನೆ. ನೊಂದ ಮಹಿಳೆ ಈ ವಿಚಾರವನ್ನ ತನ್ನ ಮಗನ ಬಳಿ ತಿಳಿಸಿದ್ದು, ಅದರಂತೆ ಆತ ರಿಕ್ಷಾ ಚಾಲಕನ ಬಳಿ ವಿಚಾರಿಸಿದಾಗ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಇದೇ ವಿಚಾರವನ್ನ ಸಮೀರನ ಅಣ್ಣ ರಮೀಜನಲ್ಲಿ ತಿಳಿಸಿದಾಗ ಆತನು ಕೂಡ ಬೈದು ಬೆದರಿಕೆ ಹಾಕಿದ್ದಾನೆ ಎಂದು ಉಲ್ಲೇಖಿಸಲಾಗಿದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಮುನ್ನೂರು ಗ್ರಾಮದ ಆರೋಪಿ ಸಮೀರ್ನನ್ನ ಬಂಧಿಸಲಾಗಿದ್ದು, ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಹೇಳಿದ್ದಾರೆ. ತನ್ನದೇ ದೈನಂದಿನ ಕೆಲಸಗಳಿಗೋಸ್ಕರ ಆಟೋದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆಟೋ ಚಾಲಕ ಆಗಿದ್ದ ಆ ಚಾಲಕ ಅವರ ಹತ್ರ ಸ್ವಲ್ಪ ತಪ್ಪಾಗಿ ನಡ್ಕೊಂಡಿದ್ದಾನೆ. ಕೆಲವು ಸೆಕ್ಷುವಲ್ ಕಮೆಂಟ್ಸು ಮತ್ತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಆನಂತರ ಏನಾದರೂ ರೆಗ್ಯುಲರ್ಲಿ ಆಟೋ ಹೈರ್ ಮಾಡ್ಕೊಳ್ಳಿಕ್ಕೆ ಸರ್ವಿಸ್ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನನ್ನ ನಂಬರ್ ಕೊಟ್ಟಿದ್ದಾನೆ. ಮತ್ತೆ ನನ್ನ ನಂಬರ್ನು ಕೂಡ ಆಕೆ ನಂಬರ್ ಕೂಡ ತಗೊಂಡಿದ್ದಾನೆ. ಎಮರ್ಜೆನ್ಸಿ ಯಾಕಂದ್ರೆ ಎಮರ್ಜೆನ್ಸಿ ಇದ್ರೆ ರಾತ್ರಿ ಹೊತ್ತು ಯಾವುದೇ ಸಂದರ್ಭದಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಬಂದು ತುಂಬಾ ಕನ್ಸೆಷನಲ್ ರೇಟಲ್ಲಿ ನಿಮಗೆ ಪಿಕಪ್ ಡ್ರಾಪ್ ಎಲ್ಲ ಕೊಡ್ತೀನಿ ಅಂತಂದು. ಅಷ್ಟಾದ ನಂತರ ಸ್ವಲ್ಪ ಅಲ್ಲಿ ಗಾಡಿಗೆ ಅನುಚಿತವಾಗಿ ಕಮೆಂಟ್ಸ್ ಪಾಸ್ ಮಾಡುವಂಥದ್ದು ಮತ್ತೆ ಹ್ಯಾಂಡಲ್ ಕೈ ಹಾಕುವಂಥದ್ದು ಕೆಲಸ ಕೂಡ ಮಾಡಿದ್ದಾರೆ ಅಂತಂದು ಯುವತಿ ಒಬ್ಬರು ಆರೋಪಿಸಿದ್ದಾರೆ. ನಂತರ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಆರೋಪಿತನಾಗಿದ್ದಾರೆ. ಆ ಯುವತಿಯ ಮನೆಯವರೆಗೂ ಹೋಗಿರುವಂಥದ್ದು, ಮನೆ ಹತ್ರ ಆಕೆ ಬಗ್ಗೆ ವ್ಯತ್ಯಾಸ ಇರುವಂಥದ್ದು, ಮತ್ತೆ ಟೆಲಿಫೋನಿಕಲ್ಲಿ ಯಾಕೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಫೋನ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಅನುಚಿತವಾಗಿ ಮಾತಾಡ್ಕೊಳ್ತದೆಲ್ಲ ಕಂಡು ಬಂದ ಹಿನ್ನೆಲೆಯಲ್ಲಿ ಮುಳ್ಳೂರು ಗ್ರಾಮ, ಮಂಗಳೂರು ತಾಲೂಕು ಸಮೀರ್ ಅನ್ನುವಂಥ 22 ವರ್ಷ ವಯಸ್ಸಿನ ಒಬ್ಬ ಆಟೋ ರಿಕ್ಷಾ ಚಾಲಕನನ್ನ ವಶಕ್ಕೆ ತಗೊಂಡು